ಸರಗೂರು ತಾಲೂಕಿನ ಬೀದರಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ತೆರಣಿಮುಂಟಿ ಡಿ ನೇತ್ರಾ ತಿಮ್ಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಡಿ ನೇತ್ರಾ ತಿಮ್ಮಪ್ಪ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ನೀರಾವರಿ ಇಲಾಖೆ ಇಂಜಿನಿಯರ್ ಉಷಾ ಅವರು ಉಪಾಧ್ಯಕ್ಷರಾಗಿ ಡಿ ನೇತ್ರಾ ತಿಮ್ಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ತೆರಣಿಮುಂಟಿ ಡಿ ನೇತ್ರಾ ತಿಮ್ಮಪ್ಪ ಅವರನ್ನ ಜೆಡಿಎಸ್ ಮುಖಂಡ ಜಯಪ್ರಕಾಶ್ ಅಭಿನಂದಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ, ಮಾಜಿ ಅಧ್ಯಕ್ಷ ಸದಸ್ಯ ಬಿ ಶಿವಣ್ಣ, ಸದಸ್ಯರಾದ ಬಿಎಸ್ ವಿಜಯಕುಮಾರ್, ಅಂಕನಾಯಕ ನಾಗರತ್ನ, ಸತ್ಯ, ದೇವಮಣಿ, ರತ್ನಮ್ಮ, ಚನ್ನನಾಯಕ, ರಾಣಿ, ಕೆಎಂ ಸತೀಶ್, ರತ್ನಮ್ಮ, ಪುಟ್ಟಮ್ಮ, ಎಸ್ ಕುಮಾರ, ಪಿಡಿಒ ಕೆ ಪರಮೇಶ್, ಎಸ್ಡಿಎಎ ಮಹೇಶ್, ಬಿಲ್ ಕಲೆಕ್ಟರ್ ವಿನೋದ, ಕಂಪ್ಯೂಟರ್ ಆಪರೇಟರ್ ನಾಗರಾಜು, ಜೆಡಿಎಸ್ ಮುಖಂಡ ಜಯಪ್ರಕಾಶ್, ಮುಖಂಡರಾದ ಶೇಖರ್, ತಿಮ್ಮಪ್ಪ, ಎನ್ಟಿ ರಾಜಣ್ಣ, ರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಚಂದ್ರಹಾದನೂರು. ಆಯ್ತು ಇಲ್ಲ ಇಲ್ಲ ಏನದ ನಿಂತ್ಕೊಳ್ಳಿ ಹೊರಗಡೆ. ಹಾಂ ಫೋಟೋ ತೆಗೆಯೋದು